ರಾಷ್ಟ್ರೀಯ ಹೆದ್ದಾರಿ ಅಜ್ಪತ್ತಾದ್ಯತ ಕಲ್ಲಾಪುದ ಔಟ್ಡೋರ್ ಸೊಲ್ಯೂಷನ್ಸ್ ಎದುರುಡು 82 ನಿರ್ಮಾಣ ಆಯ್ನ ತರಕಾರಿ ಪೂ ಫಲವಸ್ತು ಬೊಕ್ಕ ಚಿಲ್ಲರೆ ಮಾರಾಟದ ಮಳಿಗೆಲೆನ್ ಉಲಪಡೆಯಿನ ಸುಸಜ್ಜಿತ ಮಾರುಕಟ್ಟೆ ಗ್ಲೋಬಲ್ ಕಮರ್ಷಿಯಲ್ ಸೆಂಟರ್ ಶನಿವಾರ ಉದಿಪನಾಂಡು ಇಂದು 247 ಸಗಟು ಬೊಕ್ಕ ಚಿಲ್ಲರೆ ಮಾರಾಟ ಮಳಿಗೆಲೆನ್ ಪಡೆದರು. ಶಾಸಕರು ಶ್ರೀ ಯುಟಿ ಖಾದರ್ ಸಗಟು ಮಾರಾಟ ಮಳಿಗೆಲೆದ ವಿಭಾಗನ ಉದಿಪನ ಮಲ್ತೇರು. ಶಾಸಕರು ಶ್ರೀ ಉಮಾನಾಥ್ ಕೋಟ್ಯಾನ್ ರೈತ ಭವನನು ಉದಿಪನ ಮಲ್ತೇರು. ವಿಧಾನಸಭಾ ಮಾಜಿ ಸದಸ್ಯರು ಐವನ್ ಡಿಸೋಜಾ ಚಿಲ್ಲರೆ ಮಾರಾಟ ವಿಭಾಗನ ಉದಿಪನ ಮಲ್ತೇರು. ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ತ್ಯಾಜ್ಯ ಸಂಸ್ಕರಣಾ ಘಟಕನ ಉದಿಪನ ಮಲ್ತೇರು. ಅಭಿವೃದ್ಧಿ ಬುಕ್ಕ ಗುರ್ಕಾರನ್ನು ವಹಿಸಿದ ಪಾತ್ರೆನ ಶಾಸಕರು ಯುಟಿ ಖಾದರ್ ದೇಶದ ಕೆಲವು ಪ್ರತಿಷ್ಠಿತ ಮಾರುಕಟ್ಟೆಲೆಡು ಕಲ್ಲಾಪುರ ನಿರ್ಮಾಣ ಆಯ್ನ ಗ್ಲೋಬಲ್ ಕಮರ್ಷಿಯಲ್ ಸೆಂಟರ್ ಒಂಜಾದಿತದ ಇಂದು ರಾಜ್ಯಡೆ ಮಾದರಿ ಖಾಸಗಿ ಮಾರುಕಟ್ಟೆಯಾತಂಡು. ದುಂಬುದ ದಿನಕ್ಲೆಡು ರೈತರಿಗೂ ಸರಿಯಾಯಿನ ತೂಕದ ವ್ಯವಸ್ಥೆ ಬೊಕ್ಕ ಎಡ್ಡೆ ಬಿಲೆ ಕೊರ್ಪುನ ಮೂಲಕ ವಿಶ್ವಾಸಾರ್ಹ ಮಾರುಕಟ್ಟೆಯಾದ ರಾಷ್ಟ್ರ ಮಟ್ಟದ ಗುರುತಿಸಾವಲೆಕ ಆವಡ್ ಪಣದ ಹಾರೈಸಿರು. ಕಾನೂನು ಏನಿದೆ, ಮುಂಚೆ ವ್ಯಾಪಾರ ಮಾಡಬೇಕಾದ್ರೆ ಬಹುಶಃ ಇವತ್ತು APMC ಆಡಲ್ಲೇ ಮಾಡಬೇಕು, ಇಲ್ಲದ್ರೆ ರೈತರಿಗೆ ಮೋಸ ಆಗ್ತದಂತ ಕಾನೂನು ಇತ್ತು, ಅದನ್ನು ತೆಗೆದಾಕಿದ್ದಾರೆ. ಎಲ್ಲಿ ಕೂಡ ಮಾರ್ಕೆಟ್ ಮಾಡ್ಬೋದಂತ, ಅದಕ್ಕೆ ಅನುಗುಣವಾಗಿ ಇಲ್ಲಿ ಅದು ಮಾರ್ಕೆಟ್ ಆಗಿದೆ. ನಾನು ಇಸ್ಮಾಯಿಲ್ ಅವರು ಕೂಡ ಹೇಳಿದ್ದೇನೆ, ಅಬೂಬಕರ್ 4 ಅವರಿಗೆ ಹೇಳಿದ್ದೇನೆ, ಒಂದು ಸ್ವಲ್ಪ ಜಾಗ ಕೊಣಾಜಲ್ಲಿ ಮತ್ತು ಒಂದು ಮುಡಿಪಲ್ಲು ತೆಗೆದು ಅಲ್ಲಿ ಕೂಡ 2 ಮಾರ್ಕೆಟ್ ಕಟ್ಟಿ ಅಲ್ಲಿ ಕೂಡ ಇವತ್ತು ನಮಗೆಲ್ಲ ಪ್ರಯೋಜನ, ನಮ್ಮ ಊರಲ್ಲಿ ಮತ್ತಷ್ಟು ಮಾರ್ಕೆಟ್ ಬರುವಂಥ ಅವಕಾಶ ಆಗಲಿ, ಮತ್ತಷ್ಟು ಯುವಕರಿಗೆ ಆ ಒಂದು ಬಿಸ್ನೆಸ್ ಆಗುವಂಥ ವಿಷಯ ಆಗಲಿ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಆದಷ್ಟು ಸ್ಥಳೀಯರಿಗೆ ತಮ್ಮ ವಿಶೇಷ ಸಹಕಾರ ಕೊಡುವ ಕೆಲಸ ಕೂಡ ನಿಮ್ಮಿಂದ ಆಗಲಿ. ನಾನೊಬ್ಬ ಪ್ರತಿನಿಧಿ ಆಗಿದ್ದುಕೊಂಡು ಬಹುಶಃ ನಮ್ಮಿಂದ ಆಗುವಂಥ, ಯಾಕೆ ನಮ್ದು ಯಾವುದಕ್ಕೂ ಅಧಿಕಾರ ಶಾಶ್ವತವಲ್ಲ, ಅದು ನನ್ನ ಅಧಿಕಾರ ಕೂಡ ಶಾಶ್ವತವಲ್ಲ, ನನ್ನ ತಂದೆ ಅಧಿಕಾರ ಕೂಡ ಶಾಶ್ವತ, ನಮಗೆ ಖಂಡಿತವಾಗಿ ಗೊತ್ತೇ ಒಂದು ಹಂತಕ್ಕೆ ಇರುವಂಥ ಒಂದು ವಿಚಾರ. ಅದು ಈ ಸಂಸ್ಥೆ ಇವತ್ತು ಶಾಶ್ವತವಾಗಿ ನೆಲೆ ನಿಲ್ಲುವಂಥ ಅವಕಾಶ ಆಗಬೇಕು. ಈ ಸಂಸ್ಥೆಯನ್ನು ನೆಲೆ ನಿಲ್ಲಬೇಕಾದ್ರೆ ಇದಕ್ಕೆ ಏನೆಲ್ಲ ಸಹಕಾರ ಬೇಕಾ ಆ ರೀತಿ ಎಲ್ಲ ಸಹಕಾರ ಕೂಡ ನಾವು ಮುಂದೆ ನಿಂತು ನಾವು ಕೊಡ್ತೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಕೃತ್ಯಕ್ಕೆ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ಈ ಒಂದು ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ APMC ಅಧಿಕಾರಿಗಳಿರಲಿ, ನಮ್ಮ DC ಅವರಿರಲಿ, ಪೊಲೀಸ್ ಇಲಾಖೆಯವರಿರಲಿ, ಎಲ್ಲರೂ ಕೂಡ ಬಂದು ಮೆಚ್ಚಿಕೊಂಡಿದ್ದಕ್ಕೆ ತುಂಬ ಸಂತೋಷ ಕೆಲಸ ಒಂದು ಸಹಕಾರ ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ಇವತ್ತು 90% ಮಾತ್ರ ಕೆಲಸ ಆಗಿದೆ, ಇನ್ನು 10% ಕೆಲಸ ಕೂಡ ಸೌಂದರ್ಯೀಕರಣದ ಇನ್ನೂ ಕೂಡ ಆಗಲಿಕ್ಕೆ ಬಾಕಿ ಇದೆ. ಅದಕ್ಕೆ ಇದು ಅಚ್ಚುಮೆಚ್ಚಿನ ಮಾರ್ಕೆಟ್ ಆಗಿ ಪರಿವರ್ತನೆ ಇವತ್ತು ಆಗಲಿ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಮತ್ತೊಮ್ಮೆ ಅತ್ಯಂತ ಸಂತೋಷದ ಕಾರ್ಯ ಭಾಗವಹಿಸಲಿಕ್ಕೆ ಇಚ್ಛೆದೆ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸಿನೇ. ಜೈ ಹಿಂದ್, ಜೈ ಕರ್ನಾಟಕ. ಕುಡ್ಲ ದಕ್ಷಿಣದ ಶಾಸಕರು ಶ್ರೀ ವೇದವ್ಯಾಸ್ ಕಾಮತ್ ಪಾತೆರೊಂದು ಬುಲೆಯೊಂದುಪ್ಪುನ ಕುಡ್ಲ ನಗರಗ ಹೊಸತಾದ ನಿರ್ಮಾಣ ಆಯ್ನ ಈ ಖಾಸಗಿ ಮಾರುಕಟ್ಟೆ ಆರ್ಥಿಕ ಶಕ್ತಿನ ಕೊರಡು ಇನ್ನೊಟ್ಟಿಗೆ ಕುಡ್ಲ ಸೆಂಟ್ರಲ್ ಮಾರುಕಟ್ಟೆನ ಹೊಸತಾದ ನಿರ್ಮಾಣ ಮಲ್ಪನ ಬೇರೆಗೆ ಮಾತಾ ಜನಪ್ರತಿನಿಧಿಗಳ ಸಹಕಾರ ಅಗತ್ಯ ಪಂಡು ತೆರಿಪಾಯಿರು. ಮಂಗಳೂರಿನ ಎಲ್ಲ ನಮ್ಮ ಸೆಂಟ್ರಲ್ ಮಾರುಕಟ್ಟೆ ಅಲ್ಲದೆ ಇನ್ನೊಂದು 4-5 ಮಾರುಕಟ್ಟೆ ಹೊತ್ತಾಗಿ ಕಟ್ಟಬೇಕು, ಆಗಬೇಕು, ಹಳೆದಿದೆ. ಆ ಸಂದರ್ಭದಲ್ಲಿ ಈ ರೀತಿಯ ಗೊಂದಲಗಳು ಆಗಬಾರ್ದು ಅಂತ ಹೇಳುವಂಥದ್ದು ಕೂಡ ನಾನು ನಮ್ಮ ಇವರೆಲ್ಲರ ಪ್ರಮುಖರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ ಅಂತ ಹೇಳುವಂಥದ್ದು ಹೇಳ್ತಾ, ಯಾಕಂದರೆ ನಮ್ಮ ಜೆಪ್ಪು ಮಾರ್ಕೆಟ್ ರಿನೋವೇಷನ್ ಆಗಬೇಕು, ಉರ್ವ ಸ್ಟೋರ್ ಮಾರ್ಕೆಟ್ ಕೂಡ ರಿನೋವೇಷನ್ ಆಗಬೇಕು, ಹೀಗೆ 10 ಮಾರ್ಕೆಟ್ಗಳು ರಿನೋವೇಷನ್ ಆಗಬೇಕು. ಆದರೆ ಎಲ್ಲೋ ಒಂದು ಕಡೆ ರಿನೋವೇಷನ್ ಆದ ಮಾರ್ಕೆಟ್ಗಳಲ್ಲಿ ಕಟ್ಟಿದಂಥ ನಿಯಮಗಳನ್ನು ಪಾಲಿಸಿದಾಗ ನಮಗೆ ಉರ್ವ ಮಾರ್ಕೆಟ್ನ ಪರಿಸ್ಥಿತಿ ಕಂಡಾಗ ದುಃಖ ಆಗ್ತದೆ. ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ರು, ಅವಾಗ ನಾನು ಶಾಸಕನಾಗಿ ಆಯ್ಕೆಗೆ ಬಂದಿದ್ದೇನೆ ಮಾತ್ರ, ಯಾವುದೇ ರೀತಿಯ ಅವಕಾಶಗಳನ್ನು ಕಲ್ಪಿಸಿಕೊಡದೆ ಬಹಳ ಯಾವುದೇ ಒಂದು ವ್ಯಕ್ತಿಗೆ 3 ಬಾರಿ 4 ಬಾರಿ ಅವರಲ್ಲಿ ವ್ಯಾಪಾರಸ್ಥರಿಗೆ ನೀವು ದೊಡ್ಡ ಬಿಲ್ಡಿಂಗಿಗೆ ಹೋಗಿ ಅಂತ ಹೇಳಿದ್ರೆ ಹೋಗುವಂತ ಕೇಳುವಂತ ಪರಿಸ್ಥಿತಿಗಳು ಅವರು
ಕೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ವ್ಯಾಪಾರ ಆಗುದಿಲ್ಲ ಸರ್, ಅಲ್ಲಿ ಗಾಳಿ ಒಳಗಡೆ ಬರೋದಿಲ್ಲ, ಲೈಟ್ ಹೊರಗಡೆ ಬರೋದಿಲ್ಲ ಸರ್. ಈ ರೀತಿಯ ಮಾರ್ಕೆಟ್ ಪ್ಲಾನಿಂಗ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಮಾಡಿದ್ದಾರೆ. ಅದರಲ್ಲಿ ಮಾತ್ರ ಜಾಗ ಮೂಡದ್ದು, ಜಾಗ ಕಾರ್ಪೊರೇಷನ್ ಇದ್ದು ಹಣ ವ್ಯಯಿಸಿದ್ದು ಮೂಡ. ಗ್ಲೋಬಲ್ ಕಮರ್ಷಿಯಲ್ ಸೆಂಟರ್ದ ಪ್ರವರ್ತಕರು ಬೊಕ್ಕ ಆಡಳಿತ ನಿರ್ದೇಶಕರು ಅಬೂಬಕರ್ ಸಿದ್ದಿಕ್, ಆಡಳಿತ ಪಾಲುದಾರರು ಪಿ ಇಸ್ಮಾಯಿಲ್ HNGC, ನಿರ್ದೇಶಕರು ಹಮೀದ್ ಅಮ್ಮಿ, ನಿರ್ದೇಶಕರು ಮುಹಿಯುದ್ದೀನ್ BMKರೇನು ವರ್ತಕರ ಪರವಾದ ಮಾನಾದಿಗೆ ಮಲ್ತೇರು. ದಯವಿಟ್ಟು ಬಂದು ಈ ಗೌರವವನ್ನ ವರ್ತಕರ ಪರವಾಗಿ ಸ್ವೀಕರಿಸಬೇಕು. ಅವರಿಗೆ ವೇದವಾಸ್ ಕಾಮತ್ರವರು ಮತ್ತು CR ಅಬೂಬಕರ್ ಇದ್ದೇನೆ. ದಯವಿಟ್ಟು ಪಿ ಇಸ್ಮಾಯಿಲ್ HNGC ಅವರು ಪಾರ್ಟ್ನರ್, ಅವರಿಗೆ ವೇದವಾಸ್ ಕಾಮತ್ರವರು ಶಾಲು ಹೊದಿಸ್ತಾರೆ. CR ಅಬೂಬಕರ್ ಅವರು ಮತ್ತು ಡಬಲಿ ರಫೀಕ್ ರವರು ಅವರಿಗೆ ಗೌರವವನ್ನು ಪಡಿಸ್ತಿದ್ದಾರೆ. ಹಮೀದ್ ಅಮ್ಮಿ ಅದು ಸಹ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. BM BMK ಅವರು ದಯವಿಟ್ಟು ಬಂದು ಇಬ್ರಾಹಿಮರವರು ಮತ್ತು ಅತಿಥಿಗಳು ಸೈಯದ್ ಬ್ಯಾರಿ ಅವರು ಎಲ್ಲ ಸೇರಿ ಗ್ಲೋಬಲ್ ಕಮರ್ಷಿಯಲ್ ಸೆಂಟರ್ದ ಗುತ್ತಿಗೆದಾರರು ಹುಸೇನ್, ವಿನ್ಯಾಸಕಾರರು ಅಬ್ದುಲ್ ಚಲೀಲ್, ಜೀತ್ ಎಲೆಕ್ಟ್ರಿಕಲ್ಸ್ದ ರಮೇಶ್ ರೇನು ಸಂಸದ ಪರವಾದ ಮಾನಾದಿಗೆ ಮಲ್ತೇರು. ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್, ಮಾಜಿ ಶಾಸಕರು ಮೊಯ್ದೀನ್ ಬಾವಾ, ಬ್ಯಾರಿ ಸಮೂಹ ಸಂಸ್ಥೆದ ಅಧ್ಯಕ್ಷರು ಸೈಯದ್ ಬ್ಯಾರಿ, ಅನಿವಾಸಿ ಉದ್ಯಮಿ ಶೇಖಬ್ಬ ಕರ್ನಿರೆ, ನ್ಯಾಷನಲ್ ಕನ್ಸ್ಟ್ರಕ್ಷನ್ದ ಇಬ್ರಾಹಿಂ ಶರೀಫ್, STPI ಜಿಲ್ಲಾಧ್ಯಕ್ಷರು ಅತಾವುಲ್ಲಾ ಚೌಕಟ್ಟೆ, ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯರು ರಿಯಾಜ್ ಪರಂಗಿಪೇಟೆ ಕಾರ್ಯಕ್ರಮದ ಪಾಲ್ಪಡೆದು ಶುಭ ಹಾರೈಸಿದರು. ಗ್ಲೋಬಲ್ ಕಮರ್ಷಿಯಲ್ ಸೆಂಟರ್ ನಿರ್ದೇಶಕರು AJ ಶೇಖರ್, ಮೊಹಮ್ಮದ್ ಬಾವಾ ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ನಿರ್ದೇಶಕರು ಡಾಕ್ಟರ್ ಮೊಹಮ್ಮದ್ ಮೆಹಫೂಜ್ ಸಭೆ ನೆತ್ಕೊಂಡರು. ಸಾಹಿಲ್ ಜಾಹಿರ್ ಬೊಕ್ಕ PA ಮೊಹಮ್ಮದ್ ಅಲಿ ಸಭೆ ಸುಧಾರಿಕೆ ಮಲ್ತೇರು. ಅಶ್ಫಾಕ್ ಸೊಲ್ಮೆ ಸಂದಾಯರು.